ನಾರಾಯಣಗುರು ಭಗತ್ ಸಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ. ರಾಜ್ಯ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಆರೋಪ ಮಾಡಿದಂತೆ ಯಾವ ಪಠ್ಯವನ್ನು ಶಾಲಾ ಪುಸ್ತಕದಿಂದ ತೆಗೆದುಹಾಕಿಲ್ಲ. ನಾರಾಯಣಗುರು, ಭಗತ್ ಸಿಂಗ್, ಬಸವಣ್ಣ ಎಲ್ಲರ ಪಠ್ಯವೂ ಪುಸ್ತಕದಲ್ಲಿದೆ. ಮಕ್ಕಳಿಗೆ ಹೊರೆಯಾಗದಿರಲಿ ಎನ್ನುವ ಕಾರಣಕ್ಕೆ ಪಠ್ಯದಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ. ಕೊರೋನಾ ಬಳಿಕ ರಾಜ್ಯದಲ್ಲಿ ಶೈಕ್ಷಣಿಕ ಪ್ರಕ್ರಿಯೆ ಮುಗಿದಿದೆ ಎಂದು ಕಾಂಗ್ರೆಸ್ನವರು ತಿಳಿದುಕೊಂಡಿದ್ದರು. ಆದರೆ ಇದೀಗ ಎಲ್ಲ ವ್ಯವಸ್ಥೆಗಳು ಸುಗಮವಾಗಿ ನಡೆಯುತ್ತಿರುವಾಗ ಪಠ್ಯದ ವಿಚಾರ ಎತ್ತುತ್ತಿದ್ದಾರೆ. ಕಾಂಗ್ರೆಸ್ ಶಿಕ್ಷಣವನ್ನು ರಾಜಕೀಯಕ್ಕೆ ಬಳಸುತ್ತಿದೆ. ಕಾಂಗ್ರೆಸ್ ಈ ವಿಚಾರದಲ್ಲೂ ಸುಳ್ಳು ಹರಡುತ್ತಿದೆ. ಈ ಬಾರಿಯೂ ಎಲ್ಲ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ. ಸಮವಸ್ತ್ರದ ವಿಚಾರವನ್ನು ಆಯಾಯ ಶಾಲಾಭಿವೃದ್ಧಿ ಸಮಿತಿ ನೋಡಿಕೊಳ್ಳಲಿದೆ. ಪ್ರೌಢಶಾಲೆ ತನಕ ಸರ್ಕಾರವೇ ಸಮವಸ್ತ್ರವನ್ನು ಪೂರೈಸಲಿದೆ. ಈ ಬಾರಿ ಸಮವಸ್ತ್ರ ಪೂರೈಕೆಗೆ ಕೊಂಚ ತಡವಾಗುವ ಸಾಧ್ಯತೆ ಇದೆ. ಆದರೆ ಎಲ್ಲ ಶಾಲೆಗಳನ್ನು 1 ತಿಂಗಳ ಒಳಗೆ ಪೂರೈಸಲಾಗುವುದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಲೆ ಆರಂಭದ ದಿನವೇ ಅತಿ ಶಿಕ್ಷಕರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿ 15,000 ಶಿಕ್ಷಕರನ್ನು ನೇಮಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಶಾಲಾ ಕೊಠಡಿಗಳ ನಿರ್ಮಾಣಕ್ಕಾಗಿ ಈ ಬಾರಿ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳು 9 ಖಾಸಗಿ ಶಾಲೆಗಳು ಸೇರಿಕೊಂಡು ಒಟ್ಟು 18 ಶಾಲೆಗಳು ಈ ವರ್ಷ 100% ಫಲಿತಾಂಶವನ್ನ ತಾಲೂಕಿನಲ್ಲಿ ಪಡೆದುಕೊಂಡಿರುವಂತದ್ದು ನಮ್ಮ ಹೆಮ್ಮೆ. ಸರ್ಕಾರ ಈಗ ಶಾಲೆಗಳಿಗೆ ಅಧಿಕೃತವಾಗಿ ಉದ್ಘಾಟಿಸುವ ಮೂಲಕ ನಡೆಸುತ್ತಿದ್ದಾರೆ. ಅಡ್ಮಿಷನ್ಸ್ ಶುರುವಾಗ್ತಾ ಇದೆ. ನಾನು ಕಳೆದ 1 ವಾರದಿಂದ ನಾನು ಟಿ ವಿಲಿ ಸಾಕಷ್ಟು ಸಲ ಹೇಳಿದ್ದೀನಿ. ಆದರೆ ಮತ್ತೆ ಅದನ್ನು ಅವ್ರು ಹೇಳಿದ್ದೇ ಪ್ರಾಮುಖ್ಯ ಆಗ್ತಿದೆ. ಯಾವುದೇ ಪಠ್ಯವನ್ನು ತೆಗೆದಿಲ್ಲ. ಪಠ್ಯಗಳೆಲ್ಲ ಅದು ಬದಲು ಮಾಡಿರುವಂಥದ್ದು ನಿಜ, ಅದೇನಿಲ್ಲ. ಯಾವುದು ವಾಲ್ಯೂಮ್ ಜಾಸ್ತಿ ಇತ್ತು ಯಾವ ಟೆಕ್ಸ್ಟ್ ಬುಕ್ಕಲ್ಲಿ, ಅದರಲ್ಲಿ ಒಂಚೂರು ಕಡಿಮೆ ಮಾಡಿ. ಯಾಕೆಂದರೆ ಮಕ್ಕಳಿಗೆ ಹೊರೆ ಎಷ್ಟಿರಬೇಕು ಅನ್ನುವಂಥ ತಜ್ಞರು ಹೇಳ್ತಾರೆ. ಅದ್ರ ಪ್ರಕಾರ ಮಾಡಿರುವಂಥದ್ದು. ಇದೊಂದು ಪೊಲಿಟಿಕಲ್ ಇದು ಒಂದು ದುರ್ದೈವ. ಅಂದರೆ ಈ ದೇಶದಲ್ಲಿ ಎಲ್ಲವೂ ಪಾಲಿಟಿಕ್ಸೇ ಆಗ್ತದೆ, ಶಿಕ್ಷಣವೂ ಪಾಲಿಟಿಕ್ಸೇ ಆಗ್ತಿದೆ. ಮತ್ತು ಅವ್ರದ ಇನ್ನೊಂದು ಅವ್ರು ಅಂದ್ಕೊಂಡಿದ್ದು ಈ ಸರಿ ಶಿಕ್ಷಣ ವ್ಯವಸ್ಥೆ ಅಲ್ಲೋಲಕಲ್ಲ ಆಗುತ್ತೆ, ಶಾಲೆನೇ ಪ್ರಾರಂಭ ಆಗಲ್ಲ, ಎಕ್ಸಾಮೇ ನಡೆಯಲ್ಲ ಅಂತ ಅಂದ್ಕೊಂಡಿದ್ರು. ಅವೆಲ್ಲ ಆಗಿರೋದು ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೂ ಮಾತಾಡೋಕ್ಕಿಲ್ಲದೆ ಇರೋದ್ರಿಂದ ಈ ಥರದ್ದೊಂದು ಸುಳ್ಳು ಹೇಳ್ತಿದ್ದಾರೆ. ಯಾರ್ದು ಫಸ್ಟು ಟಿಪ್ಪು ಸುಲ್ತಾನ್ ಹೇಳಿದ್ರು, ಅದಾದಮೇಲೆ ಭಗತ್ ಸಿಂಗ್ ಹೇಳಿದ್ರು, ಅದಾದಮೇಲೆ ವಿವೇಕಾನಂದರು ಹೇಳಿದ್ರು, ಅದಾದಮೇಲೆ ನಾರಾಯಣಗುರು ಹೇಳಿದ್ರು, ಅದಾದಮೇಲೆ ಬಸವಣ್ಣನ ವಚನಗಳನ್ನು ತೆಗೆದಿದ್ದಾರೆ ಅಂತ ಹೇಳಿದ್ರು. ಈ ಥರ ದಿನ ಬೆಳಗ್ಗೆ ಎದ್ದು ಒಂದು ಸುಳ್ಳು. ಬಟ್ ಇದು ಯಾವತ್ತೂ ನಾವೆಷ್ಟೇ ಸಲ ಮಾತಾಡಿದ್ರು ನಾಳೆ ನಾಡಿದ್ರಲ್ಲಿ ಪಠ್ಯಪುಸ್ತಕಗಳ ಪ್ರಿಂಟಿಂಗ್ ಪ್ರೋಸೆಸ್